ಸಭೆಯನ್ನುದ್ದೇಶಿಸಿ ಶಿವರಾಮ್ ಶೆಟ್ಟಿ ಸರ್ ಅವರ ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅಂತ ಸ್ವಾಗತಿಸ್ತಾ ಇದ್ದಾರೆ. ನಮ್ಮದ ಹಿಂದಿನ ಕಾಳಜಿಯ ಬಗ್ಗೆ ಹಿರಿಯರಾಗಿರುವ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಸುದೀರ್ಘ ಕಾಲ ಸಚಿವರಾಗಿ ಇದ್ದುಕೊಂಡು ಅನೇಕ ಬಗೆಯ ಜನೋಪಯೋಗಿ ಯೋಜನೆಗಳನ್ನು ಕೈಗೊಂಡಂತಹ ಗೆಳೆಯರೂ ಆಗಿರುವಂತಹ ರಮನಾಥ್ ರೈ ಅವರೇ, DYFIನ ಅಧ್ಯಕ್ಷರಾಗಿರುವಂತಹ ಗೆಳೆಯ ಮುನೀರ್ ಕಾಟಿಪಳ್ಳ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ಸ್ನೇಹಿತರೆ, ಈ ಕಾರ್ಯಕ್ರಮ ರಮನಾಥ್ ರೈ ಅವರು ಹೇಳಿದ ಹಾಗೆಯೇ ಇದೊಂದು ಬಹಳ ಮಹತ್ವದ ಮತ್ತು ವಿಭಿನ್ನ ಆಯಾಮಗಳ ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆಯೇ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಉಪವಾಸದ ಆಚರಣೆಯ ಮೂಲಕ ಅವರು ನಡೆಸ್ತಾ ಬರ್ತಾ ಇದ್ದಾರೆ. ಇಫ್ತಾರ್ ಅನ್ನೋದು ಕೂಡ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆಯೇ ಉಪವಾಸವನ್ನು ಮುರಿಯುವ ಒಂದು ಊಟವನ್ನು ಮಾಡುವಂಥ ಒಂದು ಆಚರಣೆ. ಈ ಉಪವಾಸ ಮುರಿಯುವ ಮತ್ತು ಉಪವಾಸವನ್ನು ಆರಂಭಿಸುವ ಸಮಯವನ್ನು ನಾವು ಗಮನಕ್ಕೆ ತಂದರೆ ಈ ಸಮಯ ಒಂದು ರೀತಿಯಲ್ಲಿ ಸ್ಥಿತ್ಯಂತರದ ಟ್ರಾನ್ಸಿಷನ್ನ ಒಂದು ಸಮಯ ಅಂತ ನಮ್ಗನ್ನಿಸುತ್ತೆ. ಬೆಳಿಗ್ಗೆ ಉಪವಾಸವನ್ನು ಕೈಗೊಳ್ಳುವ ಹೊತ್ತಿಗೆ ಊಟ ಮಾಡುವಾಗ ಕೂಡ ಬೆಳಕು ಹರಿದಿರುವುದಿಲ್ಲ. ಅಂದರೆ ಸೂರ್ಯ ಮೂಡುವ ಮೊದಲೇ ಕತ್ತಲೆಯ ಹೊತ್ತಲ್ಲೇ ಈ ಉಪವಾಸವನ್ನು ಮುಸ್ಲಿಂ ಬಾಂಧವರು ಆರಂಭ ಮಾಡ್ತಾರೆ. ಹೀಗೆ ದಿನ ಇಡೀ ಅವರು ಕೈಗೊಳ್ಳುವಂತಹ ಈ ಉಪವಾಸವನ್ನು ಹೊತ್ತು ಕಂತುವ ಹೊತ್ತಲ್ಲಿ, ಸೂರ್ಯ ಮುಳುಗುವ ಹೊತ್ತಲ್ಲಿ ಅವರು ಸುಹಾರ್ ಅನ್ನುವಂಥ ಒಂದು ಆಚರಣೆಯನ್ನು ಅವರು ಮಾಡ್ತಾರೆ ಊಟದ ಮೂಲಕ. ಹಾಗಾಗಿ ಉಪವಾಸದಲ್ಲಿ ಒಂದು ಸ್ಥಿತ್ಯಂತರದ ಒಂದು ಸಮಯ ಅನ್ನೋದು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸ್ಥಿತ್ಯಂತರದ ಸಮಯ ಅದು ಯಾವುದೋ ಒಂದು ದೇವರ ರೂಪಕ್ಕೋ ದೇವರ ನಾಮಕ್ಕೋ ಅಥವಾ ದೇವರ ಕಥನಕ್ಕೋ ಸಂಬಂಧಪಟ್ಟಿದ್ದು ಅಲ್ಲ. ಈ ಸ್ಥಿತ್ಯಂತರ ಇದು ನಿಸರ್ಗದ ಕತ್ತಲಲ್ಲೂ ಬೆಳಕು ಕೊಡುವ ಮತ್ತು ಬಿಸಿಲಲ್ಲೂ ಉಷ್ಣವನ್ನು ಕೊಡುವಂತಹ ಎರಡು ಸೂರ್ಯ ಮತ್ತು ಚಂದ್ರರ ಈ ಒಂದು ಅಸ್ತಿತ್ವದ ನೆಲೆಯಲ್ಲಿ, ಈ ಒಂದು ಮಹತ್ವದ ನೆಲೆಯಲ್ಲಿ ಇಡೀ ಹಬ್ಬ ಆಚರಣೆಗೊಳ್ಳುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ. ಸೊ ಆ ಮೂಲಕ ಮುಸ್ಲಿಂ ಬಾಂಧವರು ಕೂಡ ಒಂದು ನಿಸರ್ಗವನ್ನು ಆರಾಧಿಸ್ತಾರೆ ಅನ್ನುವಂಥ ಒಂದು ಅಂಶವನ್ನು ನಾನು ಇದರ ಹಿನ್ನೆಲೆಯಲ್ಲಿ ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೇನೆ. ಯಾಕಂದರೆ ನಿಸರ್ಗವನ್ನು ತನಗಿಂತ ದೊಡ್ಡದು ಅಂತ ಅಂದುಕೊಳ್ಳುವಂಥ, ನಿಸರ್ಗದ ಆಗುಹೋಗುಗಳು, ಸ್ಥಿತ್ಯಂತರಗಳು ಮನುಷ್ಯನ ದೇಹದ ಮೇಲೆ ಮತ್ತು ಒಟ್ಟು ಮನುಷ್ಯನ ಬದುಕಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಅವನ ಹುಟ್ಟು ಸಾವಿಗೂ ಕೂಡ ಅದು ಕಾರಣ ಆಗುತ್ತೆ, ಅವನ ಸ್ವಾಸ್ಥ್ಯಕ್ಕೂ ಕೂಡ ಕಾರಣ ಆಗುತ್ತೆ ಅನ್ನುವಂಥ ಒಂದು ತಿಳುವಳಿಕೆ ಎಲ್ಲ ಕಾಲದ ಎಲ್ಲ ಸಮಾಜಗಳಲ್ಲಿ ಕೂಡ ಇದ್ದಿದ್ದನ್ನು ನಾವು ಕಾಣುತ್ತೇವೆ. ಯಾಕಂದ್ರೆ ರಂಜಾನ್ ಹಬ್ಬ ಆಚರಣೆಗೊಳ್ಳುವಂಥದ್ದು ಸೂರ್ಯ ಬಾನಲ್ಲಿ ಕಾಣ್ತಾನ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ, ಸೂರ್ಯನ ಎಳೆಯ ಸೂರ್ಯ ಬಾಣಲ್ಲಿ ಇಳುತ್ತಾ ಇದ್ದಾನೆ ಅನ್ನೋದನ್ನು ನೋಡಿಕೊಂಡಂಥ ಈ ಮುಸ್ಲಿಂ ಬಾಂಧವರು ಅವರು ಸಂಭ್ರಮಿಸಿ ಆವರೆಗೆ ಆಚರಿಸಿದಂಥ ಉಪವಾಸವನ್ನು ಅವರು ಮುಗಿಸಿ ಈ ಹಬ್ಬವನ್ನು ಅವರು ಆಚರಿಸ್ತಾರೆ. ಸೊ ಹಾಗಾಗಿ ಇಫ್ತಾರಲ್ಲಿ ಏನಿದೆ ಅಂದರೆ ಒಂದು ಈ ಎಲ್ಲರೂ
ಒಟ್ಟು ಸೇರಿಸುವಂತಹ ಒಂದು ಒಂದು ಆಚರಣೆ ಇದು. ಯಾಕಂದ್ರೆ ಇಫ್ತಾರ್ನ ಹೊತ್ತಲ್ಲಿ ಕುಟುಂಬದವರು ಎಲ್ಲರೂ ಕೂಡ ಒಂದು ಸಾಮುದಾಯಿಕವಾಗಿ ಎಲ್ಲರೂ ಒಟ್ಟಿಗೆ ಕೂತು ಅವರು ಊಟವನ್ನು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಒಂದು ಒಡೆಯುವ ಒಂದು ಆಶಯ ಇಲ್ಲ. ಒಂದು ಮನೆಯನ್ನೋ ಅಥವಾ ಒಂದು ಸಂಸಾರವನ್ನೋ ಒಂದು ಕುಟುಂಬವನ್ನೋ ಒಂದು ಸಮಾಜವನ್ನೋ ಒಡೆಯುವಂತಹ ಒಂದು ಆಶಯ ಕಾಳಜಿ ಇಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಬದಲಾಗಿ ಎಲ್ಲರನ್ನು ಒಗ್ಗೂಡಿಸುವಂತಹ, ಎಲ್ಲರನ್ನು ಸೇರಿಸುವಂತಹ, ಎಲ್ಲರ ಜೊತೆಗೆ ಇರುವಂತಹ, ಸೊ ಈ ತರದ ಒಂದು ಸಾಮುದಾಯಿಕತೆಯ ಒಂದು ಕಮ್ಯುನಿಟಿಯ ಒಂದು ಕಲ್ಪನೆಯನ್ನು ಈ ಆಚರಣೆಯ ಹಿಂದೆ ನಾವು ಗುರುತಿಸಿಕೊಳ್ಳುವುದಕ್ಕೆ ಕಾರಣ ಇದೆ. ಸೊ ಆ ಕಾರಣಕ್ಕಾಗಿ ನನಗೆ ಈ ಬಗೆಯ ಆಚರಣೆ ಬಹಳ ಕುತೂಹಲ ಮತ್ತು ಒಂದು ಅಭಿಮಾನದ ವಿಷಯವಾಗಿ ಕೂಡ ನನಗೆ ಇದು ಕಾಣಿಸಿಕೊಳ್ಳುತ್ತೆ. ಸೊ ಇದು ಕೇವಲ ಒಂದು ಸಾಮುದಾಯಿಕ ಪಾಲ್ಗೊಳ್ಳುವಿಕೆಯ ನೆಲೆಯಲ್ಲಿ ಮಾತ್ರ ಈ ಆಚರಣೆ ನಡೀತಾ ಇಲ್ಲ. ಅದರ ಜೊತೆಗೆ ದಾನವನ್ನು ಉತ್ತೇಜನ ಮಾಡುವ ನೆಲೆಯಲ್ಲಿ, ದಾನವನ್ನು ಪ್ರೋತ್ಸಾಹ ಮಾಡುವಂತ ನೆಲೆಯಲ್ಲಿ ಕೂಡ ಈ ಆಚರಣೆ ನಡೆಯುತ್ತೆ ಅನ್ನುವಂಥ ಅಂಶವನ್ನು ನಾವು ಗಮನಿಸಿಕೊಳ್ತೇವೆ. ಅಂದ್ರೆ ನಾನು ಮಾತ್ರ ಬದುಕಿದ್ರೆ ಸಾಕಾಗುವುದಿಲ್ಲ, ನನ್ನ ಜೊತೆಗೆ ಇರುವವರು ಇತರರು ಕೂಡ ಬದುಕಬೇಕು ಅನ್ನುವಂಥ ಈ ಸಮುದಾಯದ ಕಲ್ಪನೆ, ಈ ಕಮ್ಯುನಿಟಿಯ ಕಲ್ಪನೆ, ಈ ಕುಟುಂಬದ ಸಂಸಾರದ ಸಮಾಜದ ಕಲ್ಪನೆ ಈ ಆಚರಣೆಯ ಹಿಂದೆ, ಅದರ ಆರೋಗ್ಯದ ಕಲ್ಪನೆ ಅದರ ಆಚರಣೆ ಹಿಂದೆ ಇದೆ ಅನ್ನುವ ಅಂಶ ಇಲ್ಲಿ ನಮಗೆ ಸ್ಪಷ್ಟ ಆಗುತ್ತೆ. ಸೊ ಈ ತರದಲ್ಲಿ ಅಂದ್ರೆ ಎಲ್ಲರನ್ನು ಒಟ್ಟು ಮಾಡುವಂತಹ ಉದ್ದೇಶದಿಂದ ಎಲ್ಲರೂ ಒಂದು ಸಾಮುದಾಯಿಕವಾಗಿ ಪಾಲ್ಗೊಳ್ಳುವ ಒಂದು ನೆಲೆಯಲ್ಲಿ ಆಹಾರವನ್ನು ಸೇವಿಸುವಂತ, ಪಾನೀಯವನ್ನು ಸೇವಿಸುವಂತ ಒಂದು ಆಚರಣೆ ನಾವು ಈ ಉಪವಾಸದ ಸಂದರ್ಭದಲ್ಲಿ ಕಾಣುತ್ತೇವೆ. ಸೊ ಹಾಗಾಗಿ ಈ ಆಚರಣೆಗೂ ಒಂದು ಆಹಾರಕ್ಕೂ ಸಂಬಂಧ ಇದೆ, ಈ ಆಚರಣೆಗೂ ಒಂದು ಪಾನೀಯಕ್ಕೂ ಕೂಡ ಸಂಬಂಧ ಇದೆ. ಇವತ್ತು ಇಲ್ಲಿ ನಡೆಯುತ್ತಾ ಇರುವಂತಹ ಕಾರ್ಯಕ್ರಮ ಇದು ಒಂದು ಇಬ್ಬಗೆಯ ಆಶಯವನ್ನು ಒಳಗೊಂಡದ್ದು ಅನ್ನುವ ಅಂಶ ಈಗಾಗಲೇ ನಮ್ಗೆ ಗೊತ್ತಿದೆ. ಅಂದ್ರೆ ಈ ಆಹಾರವನ್ನು ಸೇವಿಸುವಂತಹ ಒಂದು ಈ ಇಫ್ತಾರ್ನ ಕೂಟದ ಜೊತೆಗೆ ಆಹಾರ ಹೇಗೆ ವಿಷ ಆಗುತ್ತೆ ಅನ್ನುವಂತ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಪ್ರಯತ್ನವೂ ಕೂಡ ಈ ಕಾರ್ಯಕ್ರಮದ ಹಿಂದೆ ಇದೆ. ಅಂದ್ರೆ ಮಾದಕ ವಸ್ತುಗಳನ್ನು ಏನು ವರ್ಜಿಸುವಂತಹ ಮತ್ತು ಮಾದಕ ವಸ್ತುಗಳನ್ನು ಸೇವಿಸುವ ಮೂಲಕ ಅದು ಅಮಲೇರಿ ತನ್ನ ಸ್ವಾಸ್ಥ್ಯವನ್ನು ಕಳ್ಕೊಳ್ತಾಳೆ, ಒಟ್ಟು ಸಮಾಜ ಕಳ್ಕೊಳ್ಳುತ್ತೆ ಅನ್ನುವಂತ ಈ ತರದ ಒಂದು ನೆಲೆಯಲ್ಲಿ ಕೂಡ ಈ ಕಾರ್ಯಕ್ರಮ ಒಂದು ಸಾಮಾಜಿಕವಾದ ಎಚ್ಚರವನ್ನು, ಸಾಮಾಜಿಕವಾದಂತಹ ಒಂದು ಜಾಗೃತಿಯನ್ನು ಅದು ಉಂಟು ಮಾಡ್ತಾ ಇದೆ. ಸೊ ಹಾಗಾಗಿ ಈ ಎರಡೂ ಕಾರ್ಯಕ್ರಮದ ಹಿಂದೆ ಒಂದು ಸ್ವಾಸ್ಥ್ಯವನ್ನು, ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಉದ್ದೇಶಗಳಿವೆ, ಒಂದು ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು ಕಾಪಾಡುವಂತಹ ಉದ್ದೇಶ ಇದೆ. ಸೊ ಹಾಗಾಗಿ ಈ ಹೊಸ ತಲೆಮಾರು ಮಾದಕ ದ್ರವ್ಯದ ಕಡೆಗೆ ಹೋಗ್ತಾ ಇರುವಂಥದ್ದು ಮತ್ತು ಅದು ಕೂಡ ನಶೆಗೆ ಏರುವಂಥದ್ದು, ಅದು ಕೂಡ ಈ ಕತ್ತಲೆಯ ಹೊತ್ತಲ್ಲಿ ಈ ತರದ ವ್ಯವಹಾರಗಳು ನಡೆಯುವಂಥದ್ದು. ಸೊ ಇವೆಲ್ಲವೂ ಕೂಡ ಒಂದು ಹೊತ್ತಿಗೆ ಸಂಬಂಧಪಟ್ಟಿದ್ದು ಅನ್ನುವಂತಹ ಅಂಶವನ್ನು ನಾವು ಗಮನಿಸಿಕೊಳ್ತೇವೆ. ಸೊ ಈ ಹಿನ್ನೆಲೆಯಲ್ಲಿ ಡಿವೈಎಫ್ಐ ಇವತ್ತು ಈ ತರದ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು ನಾನು ಅದನ್ನು ಅಭಿನಂದಿಸ್ತಾ ಇದ್ದೀನಿ. ಯಾಕಂದ್ರೆ ಡಿವೈಎಫ್ಐ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಗಮನಿಸಿಕೊಂಡು ಬಂದಾಗ ಅದು ಒಂದು ಸ್ವಾಸ್ಥ್ಯದ, ಒಂದು ಸಮಾಜದ ಆರೋಗ್ಯಪೂರ್ಣ ಒಂದು ಅಸ್ತಿತ್ವ ಮತ್ತು ಅದರ ಬೆಳವಣಿಗೆಗೆ ಅದು ಎಲ್ಲ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಮತ್ತು ಅದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಅದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವನ ಉದ್ಧಾರದ ಬಗ್ಗೆ ಬೇರೆ ಬೇರೆ ಬಗೆಯ ಚಟುವಟಿಕೆಗಳನ್ನು ಅದು ಕೈಕೊಳ್ತಾ ಬಂದಿರುವಂಥದ್ದು ಬಹಳ ಆಶಾದಾಯಕವಾದಂತಹ ಸಂಗತಿ. ಮತ್ತು ಅದು ಹೆಚ್ಚು ಹೆಚ್ಚು ಯುವಜನತೆಯನ್ನು ಒಂದು ಶಕ್ತಿ ಕೇಂದ್ರವಾಗಿ ಅದು ಒಳಗೊಂಡಿದೆ. ಹಾಗಾಗಿ ಯುವಜನತೆ ಇವತ್ತು ಅಮಲೇರುವಂತಹ ಒಂದು ಸಂದರ್ಭದಲ್ಲಿ, ಅಮಲೇರುವ ಮೂಲಕ ತನ್ನತನವನ್ನು ಕಳ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಇಂಥ ಒಂದು ಭಯಾನಕವಾದಂತಹ ವಾತಾವರಣದಲ್ಲಿ ಇವರು ಈ ತರದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರುವಂಥದ್ದು ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಸೊ ಇಂಥ ಕಾರ್ಯಕ್ರಮ ಅದು ಇನ್ನಷ್ಟು ಹೆಚ್ಚು ನಡೆಯಲಿ ಮತ್ತು ವ್ಯಾಪಕವಾಗಿ ನಡೆಯಲಿ ಮತ್ತು ಎಲ್ಲರನ್ನು ಒಳಗೊಳ್ಳುವ ಹಾಗೆ ಅದು ನಡೆಯಲಿ ಅನ್ನುವಂಥ ಒಂದು ಆಶಾವಾದದಲ್ಲಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಈ ಅವಕಾಶವನ್ನು ಕಲ್ಪಿಸಿದ್ದಕ್ಕೆ ನಾನು ಎಲ್ಲ ಗೆಳೆಯರು
ಮಹೋದಯರಿಗೆ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.